ಪ್ರೀತಿಯನ್ನಿಟ್ಟು ಮಾನ್ಯ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗವನ್ನ ಕೇಳುತ್ತಿರುವ ಎಲ್ಲ ಕೇಳುಗರಿಗೆ ನಮಸ್ಕಾರ. ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ 191. ಕಗ್ಗ ವ್ಯಾಖ್ಯಾನದೊಂದಿಗೆ ನಾನು ಕರುಣಾಕರ ಬಳಕೋರು. ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ತೂರು. ಪ್ರತಿದಿನ ಕಗ್ಗವನ್ನ ಕೇಳಲು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗುವುದರೊಂದಿಗೆ ನಮ್ಮನ್ನ ಪ್ರೋತ್ಸಾಹಿಸಿ. ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿ ಅವರ ಕಗ್ಗವನ್ನು ಕೇಳಿ ಬರೋಣ. ಬಹುವಾಗಲಳಸಿ ತಾನೊಬ್ಬಂಟಿ ಬೊಮ್ಮನಿಜ ಮಹಿಮೆಯಂ ಸೃಜಿಸಿ ವಿಶ್ವಮನಲ್ಲಿ ನೆಲೆಸಿ ವಹಿಸಿ ಜೀವತೆಯ ಮಾಯೆಯ ಸರಸ ವಿರಸದಲ್ಲಿ ವಿಹರಿಪನು ನಿರ್ಲಿಪ್ತ ಮಂಕುತಿಮ್ಮ ವಿಹರಿಪನು ನಿರ್ಲಿಪ್ತ ಮಂಕುತಿಮ್ಮ. ಪ್ರಕೃತಿಯಲ್ಲಿ ನಡೆಯುವ ಎಲ್ಲ ಕ್ರಿಯೆಗಳನ್ನು ಕಂಡು ನಾವು ಬಹಳಷ್ಟು ಬಾರಿ ವಿಸ್ಮಯಕ್ಕೆ ಒಳಗಾಗಿದ್ದೇವೆ. ಅಂತೆಯೇ ಇವೆಲ್ಲದರ ಹಿಂದೆ ಯಾವುದೋ ಒಂದು ಶಕ್ತಿ ಇದೆ ಎಂದು ಸಾಮಾನ್ಯವಾಗಿ ನಾವು ಗ್ರಹಿಸಿಕೊಂಡಿದ್ದೇವೆ. ಆ ಶಕ್ತಿಯೇ ಆದಿಯಲ್ಲಿ ಒಬ್ಬಂಟಿಯಾಗಿ ಇದ್ದಾಗ ಹೀಗೆ ಚಿಂತಿಸಿದಂತೆ, ಅದೇನೆಂದರೆ ಏಕಾಂಗಿಯಾಗಿ ಇರುವುದಕ್ಕಿಂತ ತಾನು ಹಲವು ರೂಪಗಳಲ್ಲಿ ಪ್ರಕಟಗೊಳ್ಳುವ ಮೂಲಕ ಜಗತ್ತನ್ನ ಸೃಷ್ಟಿಸುವುದು. ಹಾಗೆಯೇ ತಾನು ಸೃಷ್ಟಿಸಿರುವ ಈ ಜಗತ್ತಿನಲ್ಲಿಯೇ ನೆಲೆಯಾಗಿ ನಿಲ್ಲುವುದು. ಈ ಜಗತ್ತನ್ನ ಸೃಷ್ಟಿಸಿಕೊಂಡು ಎಲ್ಲ ಜೀವಿ ವಸ್ತುಗಳ ಮೂಲದಲ್ಲಿ ಆ ಶಕ್ತಿಯು ನಿಗೂಢವಾಗಿದೆ. ಜಗತ್ತಿನಲ್ಲಿರುವ ಸಹಸ್ರಾರು ಜೀವಕೋಟಿಗಳ ಭಾರವನ್ನ ವಹಿಸಿಕೊಂಡು ತಾನು ಸೃಷ್ಟಿಸಿದ ಮಾಯಾ ಜಗತ್ತಿನಲ್ಲಿ ಸುಖ ದುಃಖಗಳನ್ನು ಕಾಣುತ್ತಾ ಜಗತ್ತನ್ನ ನಡೆಸಿಕೊಂಡು ಹೋಗುವಂತಹದ್ದು. ಆ ಪರಮಶಕ್ತಿಯನ್ನು, ಆ ಚೇತನವನ್ನು ಮಾನ್ಯ ಡಿವಿಜಿ ಅವರು ಈ ಕಗ್ಗದ ಮೂಲಕ ಉಲ್ಲೇಖಿಸುತ್ತಾರೆ. ಈ ಜಗತ್ತಿನೊಳಗೆ ಜ್ಞಾನ, ವಿಜ್ಞಾನ, ಚಿತ್ರ, ವಿಚಿತ್ರಗಳು ಹೀಗೆ ಎಲ್ಲ ವೈರುಧ್ಯಗಳನ್ನು ಹೊಂದಿದ್ದು ಕೇಂದ್ರದಲ್ಲಿ ಆ ಪರಮಚೇತನ ಶಕ್ತಿಯು ಇವೆಲ್ಲವನ್ನ ನಿರ್ವಹಿಸುತ್ತಾ ಇದೆ, ಗ್ರಹಿಸಿಕೊಳ್ಳುತ್ತಾ ಇದೆ. ಸಾಮಾನ್ಯ ಮನುಷ್ಯನಿಗೆ ಈ ಜಗತ್ತಿನಲ್ಲಿ ನಡೆಯುವ ಕ್ರಿಯೆಗಳನ್ನು ಅರಿಯಲು ಸಾಧ್ಯವಾಗುತ್ತಿಲ್ಲ. ಭಗವಂತ ಹಾಗೆ ಈ ಜಗತ್ತನ್ನ ಸೃಷ್ಟಿಯನ್ನ ಮಾಡಿಕೊಂಡಿದ್ದಾನೆ. ಮಾಯಾ ಪ್ರಪಂಚದಲ್ಲಿ ಮನುಜನು ಸೇರಿದಂತೆ ಎಲ್ಲ ಜೀವಿಗಳ ವಸ್ತುಗಳ ಕ್ರಿಯೆಯು ಸರಸವಿರಸವನ್ನ ಗಮನಿಸುತ್ತಾ ತಾನು ಮಾತ್ರ ನಿರ್ಲಿಪ್ತತೆಯಿಂದ ಈ ಜಗತ್ತನ್ನ ನಡೆಸಿಕೊಂಡು ಹೋಗುತ್ತಿದ್ದಾನೆ. ಹೀಗೆ ಜಗತ್ತಿನಲ್ಲಿ ಇರುವ ಆ ಪರಮಚೇತನ ಶಕ್ತಿಯನ್ನು ಅರಿಯಲು ನಮಗಾರಿಗೂ ಸಾಧ್ಯವಾಗುತ್ತಿಲ್ಲ. ಕಾರಣ ಲೌಕಿಕ ಜೀವನದಲ್ಲಿ ಮಾಯೆಯ ನೆರಳು ನಮ್ಮೆಲ್ಲರನ್ನು ಆವರಿಸಿಕೊಂಡಿದೆ. ಆದರೆ ಮಾಯೆ ಎಂಬ ಅಹಂಕಾರವನ್ನು ತೊರೆದು ಪ್ರಯತ್ನಿಸಿದರೆ ಆ ಪರಮಚೇತನದ ದರ್ಶನ ಸಾಧ್ಯವಿದೆ. ಹಾಗಾದರೆ ಇನ್ನೇಕೆ ತಡ? ಸತ್ಯದ ದರ್ಶನಕ್ಕಾಗಿ, ಪರಮಚೇತನದ ದರ್ಶನಕ್ಕಾಗಿ ನಾವೆಲ್ಲರೂ ಪ್ರಯತ್ನಿಸೋಣ. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.